ಕುತ್ಯಾರೋ ನಿವಾಸಿ ನರ್ಸ್ ಸೌದಿ ಅರೇಬಿಯಾ ಉದ್ಯೋಗಿ ಹೆಜಲ್ ಜೋತ್ಸಾ ಮತಾಯಿಸ್ ನಿಗೂಢ ಸಾವನ್ನಪ್ಪಿ 2 ವಾರ ಕಳೆದರೂ ಶವ ಊರಿಗೆ ತಲುಪದ ಹಿನ್ನೆಲೆಯಲ್ಲಿ ಕುತ್ಯಾರಿನ ಆಕೆಯ ತಾಯಿ ಮನೆಗೆ ಭೇಟಿ ನೀಡಿದ ಕಾಪು ಶಾಸಕ ಲಾಲಾಜಿಆರ್ ಮೆಂಟನ್ ಶವವನ್ನು ಶೀಘ್ರವಾಗಿ ತವರೂರಿಗೆ ತಲುಪಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ನಡೆಸುವ ಭರವಸೆಯನ್ನ ಹೆತ್ತವರಿಗೆ ನೀಡಿದ್ದಾರೆ. ಮಾಧ್ಯಮದೊಂದಿಗೆ ಮಾತನಾಡಿದ ಶಾಸಕ ಲಾಲಾಜಿ ಮೆಂಡನ್ ಅವರು ಸೌದಿ ಅರೇಬಿಯಾ ಉದ್ಯೋಗಿಯಾಗಿದ್ದ ಹೆಜಲ್ ಜೋತ್ಸಾ ಮತಾಯಿಸ್ ಸಾವು ಹೆತ್ತವರಿಗೆ ಮಾತ್ರವಲ್ಲ ಈ ಕ್ಷೇತ್ರದ ಜನರಿಗೂ ಬಹಳಷ್ಟು ನೋವು ತಂದಿದೆ. ಇವರ ಸಾವಿನಲ್ಲಿ ನಿಗೂಢತೆ ಇರುವ ಬಗ್ಗೆ ಮನೆ ಮಂದಿ ಸಂಶಯ ವ್ಯಕ್ತಪಡಿಸುತ್ತಿದ್ದು, ಈ ಬಗ್ಗೆ ಭಾರತ ಸರ್ಕಾರದ ಮುಖಾಂತರ ಒತ್ತಡ ಹಾಕಿಸಿ ಸಾವಿನ ತನಿಖೆ ನಡೆಸಲು ಒತ್ತಾಯಿಸಲಾಗುವುದು ಎಂದರು. ಸೌದಿ ಸರ್ಕಾರದ ನಿಯಮಗಳು ಬಹಳಷ್ಟು ಕಠಿಣವಾಗಿರುವ ಕಾರಣ ಶವವನ್ನು ಭಾರತಕ್ಕೆ ತರಲು ಬಹಳಷ್ಟು ವಿಳಂಬವಾಗುತ್ತಿದೆ. ಈ ಬಗ್ಗೆ ಕೂಡ ನಮ್ಮ ಈ ಭಾಗದ ಸಂಸದರ ಮೂಲಕ ಒತ್ತಡ ಹಾಕಿ ಆದಷ್ಟು ಶೀಘ್ರವಾಗಿ ಶವವನ್ನು ಹುಟ್ಟೂರಿಗೆ ತರುವ ಪ್ರಯತ್ನ ನಡೆಸಲಾಗುವುದು ಎಂದರು. ಇಲ್ಲಿಯ ಸ್ಥಳೀಯ ನಮ್ಮ ಕ್ಷೇತ್ರದ ಪ್ರತಿನಿಧಿ ಅಥವಾ ಊರಿನವರು, ಹಾಗಾಗಿ ಎಲ್ಲ ಜನರ ಆತಂಕದ ಜೊತೆಗೆ ನಮಗೆ ಕೂಡ ಸ್ವಲ್ಪ ಅದರ ಬಗ್ಗೆ ಕಾಳಜಿ ಇದೆ ಮತ್ತು ಈ ಒಂದು ಅವರ ನಿಧನ ನಮಗೆಲ್ಲರಿಗೂ ಕೂಡ ದುಃಖ ತಂದಿದೆ. ಅವರ ಮನೆಯವರು ಕೂಡ ಈಗ ಅವರ ಮನೆಗೆ ನಾವು ಬಂದಿದ್ದೇವೆ, ತಂದೆ ತಾಯಿಯರ ಜೊತೆಗೆ ಮಾತುಕತೆ ಮಾಡಿದ್ದೇವೆ ಮತ್ತು ಆದಷ್ಟು ಬೇಗನೆ ಅವರ ಮೃತದೇಹವನ್ನು ಭಾರತಕ್ಕೆ ತರಲಿಕ್ಕೆ ಈಗಾಗಲೇ ನಮ್ಮ ಕುತ್ಯಾರ್ ನವೀನ್ ಶೆಟ್ಟರು ಮೊನ್ನೆ ದೆಹಲಿಗೆ ಬೇರೆ ಕಾರ್ಯ ನಿಮಿತ್ತ ಹೋದಾಗ ಕೂಡ ಸಂಬಂಧಪಟ್ಟ ನಮ್ಮ ಸಚಿವರ ಗಮನಕ್ಕೆ ತಂದಿದ್ದಾರೆ. ಅವರು ಕೂಡ ಅಲ್ಲಿ ಅದನ್ನು ಫಾಲೋಅಪ್ ಮಾಡಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಕೂಡ ತಿಳಿದು ಬಂದಿದೆ. ನಮ್ಮ ಸೈಡಿಂದ ನಾವೆಲ್ಲ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಇತರ ಎಲ್ಲರ ಪ್ರಯತ್ನದಿಂದ ಇವತ್ತು ಅವರ ಮನೆಗೆ ಭೇಟಿ ಕೊಟ್ಟು ಅವರಿಗೆ ಸಾಂತ್ವನ ಹೇಳಿದ್ದಾರೆ. ಆಯ್ತಿಲ್ಲ ವಿದೇಶದ ವಿಶೇಷವಾಗಿ ಮುಸ್ಲಿಂ ರಾಷ್ಟ್ರ ಕಾನೂನುಗಳಲ್ಲಿ ಸೌದಿ ಅರೇಬಿಯಾದ ಕಾನೂನು ಸ್ವಲ್ಪ ಬೇರೆ ರಾಷ್ಟ್ರಕ್ಕೆ ಹೋಲಿಕೆ ಮಾಡಿದೆ, ತುಂಬ ಕಠಿಣ ಕಾನೂನು. ಅವರು ಯಾರಿಗೂ ಸರಿಯಾಗಿ ಅವಕಾಶ ಮಾತಾಡಲಿಕ್ಕೆ ಅಥವಾ ಪೌರಪಟ್ಟನಿದ್ದವರಿಗೆ ಮಾತ್ರ ಅವಕಾಶ ಅಂತೇಳಿ ಅವರ ನಿಲುವು ಇದೆ. ಇತರರಿಗೆ ಮಾಧ್ಯಮದ ಮೂಲಕ ಏನು ಕೂಡ ಅವರ ವಿಷಯವನ್ನು ಹೇಳಲಿಕ್ಕೆ ತಯಾರಿಲ್ಲ. ಮತ್ತು ಆಡಳಿತದ ಜೊತೆಗೆ ನಮ್ಮ ರಾಯಭಾರಿ ಕಚೇರಿ ಮೂಲಕ ಎಂಬಸಿ ಮೂಲಕ ಕೂಡ ಅದನ್ನು ಸಂಪರ್ಕ ಮಾಡಿ ಈಗಾಗಲೇ ಅಲ್ಲಿಯ ಸ್ಥಳೀಯ ನಮ್ಮ ಜನರು ಅದನ್ನು ಪ್ರಯತ್ನದಲ್ಲಿದ್ದಾರೆ. ಆದಷ್ಟು ಬೇಗನೆ ಸಾವಿನ ನೋವಲ್ಲೂ ಮೃತರ ಸಂಬಂಧಿ ಮಹಿಳೆಯರು ಮಾತನಾಡಿ, ನಾವು ಚಿಕ್ಕವರಿಂದ ಒಟ್ಟಾಗಿ ಬೆಳೆದವರು, ಆಕೆಯ ಸ್ವಭಾವ ಚೆನ್ನಾಗಿ ಬಲ್ಲೆ, ಯಾವುದೇ ಕಾರಣಕ್ಕೂ ಆತ್ಮಹತ್ಯೆಯಂತ ಹೇಯ ಕೃತ್ಯಕ್ಕೆ ಮನ ಮಾಡುವವಳು ಆಕೆಯಲ್ಲ. ಆಕೆಯ ಸಾವಿಗೆ ಮುನ್ನ ಏನು ನಡೆದಿದೆ ಎಂಬುದು ಸ್ಪಷ್ಟ. ತನಿಖೆ ಯಾವ ರೀತಿಯಲ್ಲಿ ನಡೆಯುತ್ತದೆ ಎಂಬುದು ಕೂಡ ನಮಗೆ ತಿಳಿಯುತ್ತಿಲ್ಲ ಎಂಬುದಾಗಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಏನು ಕತೆ ಅಂತ ಗೊತ್ತಿಲ್ಲ, ಯಾಕೆಂದ್ರೆ ಅಂಥ ಹುಡುಗಿ ಅಲ್ಲ, ಸೂಸೈಡ್ ಮಾಡುವಂಥ ಹುಡುಗಿ ಖಂಡಿತವೂ ಅಲ್ಲ. ಯಾಕಂದ್ರೆ ನಾವು ಚಿಕ್ಕವನಿಂದ ಅವರನ್ನು ತುಂಬ ಒಳ್ಳೆಯ ರೀತಿಯಲ್ಲಿ ನಾವು ಗುರುತಿಸ್ತೇವೆ. ನಮ್ಮೊಟ್ಟಿಗೆ ಬೆಳೆದು ನಮ್ಮೊಟ್ಟಿಗೆ ಹೊಂದಿಕೊಂಡು ಹೋಗಿದ್ದರು. ಮತ್ತು ಅವಳು ನರ್ಸಿಂಗ್ ಮಾಡಿ AG ಹಾಸ್ಪಿಟಲಲ್ಲಿ ನರ್ಸಿಂಗ್ ಮಾಡಿ ಅಲ್ಲಿಂದ ಅವರು ಗೋವಾದಲ್ಲಿ ಸ್ವಲ್ಪ ಹೊತ್ತು ಕೆಲಸ ಮಾಡಿ ಕೆಲವು ವರ್ಷ ಕೆಲಸ ಮಾಡಿ ಮತ್ತು ಅವರು ಸೌದಿಗೆ ಹೋದರು. ಈ ಸಂದರ್ಭ ಶಾಸಕರೊಂದಿಗೆ ಸ್ಥಳೀಯ ಬಿಜೆಪಿ ಪಕ್ಷದ ಮುಖಂಡರು ಹಾಜರಿದ್ದರು. ಸುರೇಶ್ ಶರ್ಮಾಳ್, ವಿ4 ನ್ಯೂಸ್ 24/7 ಪಡುಬಿದ್ರೆ.